ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣನ ಮುತ್ತಿನ ಕವಚ ಅಲಂಕಾರ ನೋಡ್ಕೊಂಡು ಬನ್ನಿ. ಪಾರಿಜಾತದ ಮಾಲೆ ಕಟ್ಟಿಕೊಟ್ಟಿದೆ ಬೆಳಗ್ಗೆ, ಅದನ್ನ ಕುತ್ತಿಗೆ ಹಾಕ್ಕೊಂಡಿದ್ದು ನೀವು ನೋಡ್ಬೋದು. ನಾನು ಒಂದು ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ, ರಾಗಿ ರೊಟ್ಟಿ ಜೊತೆ ಸಿಂಪಲ್ ಮೀಲ್ ಪ್ಲ್ಯಾನಿಂಗು. ಇದು ರಾಗಿಯ ಉಬ್ಬು ರೊಟ್ಟಿ, ಆನಂತರ ಮಜ್ಜಿಗೆ ಹುಳಿ, ಒಂದು ಚಟ್ನಿ, ಆನಂತರ ಒಂದು ಪಲ್ಯ, ಇಷ್ಟೆಲ್ಲ ಮಾಡಿದ್ದೀನಿ ನೋಡ್ಬೋದು. ನನ್ನ ಹತ್ರ ಒಂದು ದೊಡ್ಡ ಸ್ಟವ್ ಇದ್ದಿದ್ದೀನಿ, ನೀವು ನೋಡ್ಬೋದು ಕಟ್ಟಿಗೆದ್ದು. ಇದಾದ ನಂತರ ನಾನು ಏನು ಮಾಡಿದೆ, ಒಂದು ಇದ್ದಿಲು ಒಲೆ ತಗೊಂಡೆ. ಇಲ್ಲಿ ಇದ್ದಿಲು ಚೆನ್ನಾಗಿ ಸಿಗುತ್ತೆ ಉಡುಪಿಯಲ್ಲಿ. ಇದು ಏನು ಗೊತ್ತಾ, ಚಿಕ್ಕ ಪುಟ್ಟ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು. ಆನಂತರ ಕರೆಂಟ್ ಹೋದರೆ ನಾನು ದೊಡ್ಡ ಒಲೆ ಕೆಲಸ ಮಾಡಲ್ಲ, ಅದಕ್ಕೋಸ್ಕರ ಇದ್ದಿಲು ಒಲೆ ಬೇಕಿತ್ತು ತಗೊಂಡಿದ್ದೆ ನೋಡ್ಬೋದು. ಒಂದು ಪಾತ್ರೆಯಲ್ಲಿ ತೂತ ಮಾಡಿ ಅದರಲ್ಲಿ ಇದ್ದಿಲು ಹಾಕಿ ಸ್ಟವ್ ಮೇಲೆ ಇಟ್ಟು ಅದನ್ನ ಈ ಇದ್ದಿಲು ಒಲೆಗೆ ಹಾಕಿದರೆ ಬೇಗ ಉರಿಯುತ್ತೆ. ನನಗೆ ಜಾಸ್ತಿ ಎಲ್ಲ ಗೊತ್ತಿಲ್ಲ ಈ ಇದ್ದಿಲು ಒಲೆ ಬಳಕೆ ಮಾಡುವಂಥದ್ದು. ನೋಡಿ, ಇದನ್ನು ಹೀಗೆ ಹಾಕಿದರೆ ಬೇಗ ಸ್ವಲ್ಪ ಉರಿಯುತ್ತೆ ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ಈ ಗೆಂಡ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ. ನೋಡ್ಬೋದು. ನನಗೆ ಇವತ್ತು ರಾಗಿ ರೊಟ್ಟಿ ಮಾಡಲಿಕ್ಕೆ ಅದರಲ್ಲಿ ಮಾಡಬೇಕು ಅಂತ ನಾನೊಂದು ಐಡಿಯಾ ಮಾಡ್ಕೊಂಡು ನಾನು ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಇದ್ದಿಲು ಒಲೆಯಲ್ಲಿ ಮಾಡಿದ ರಾಗಿ ರೊಟ್ಟಿ. ನೋಡಿ, ನನಗೆ ಸ್ವಲ್ಪ ಊದಿ ನಾವು ಅದನ್ನ ದೊಡ್ಡದು ಮಾಡ್ಕೊಳ್ಬೋದು. ನನ್ನ ಪಾತ್ರೆ ನೋಡಿ, ಒಂದು ತೂತ ಆಗಿತ್ತು, ನನ್ನ ಸ್ಟೀಲ್ ಪಾತ್ರೆ ಹಳೆಯದು. ಅದನ್ನೇ ಸ್ವಲ್ಪ ಜಾಸ್ತಿ ತೂತ ಮಾಡಿ ಅದರಲ್ಲೇ ಇದ್ದಿಲನ್ನು ಗೆಂಡ ಮಾಡಿಕೊಂಡು ಇದ್ದಿಲು ಒಲೆ ಹಚ್ಚಿದ್ದೀನಿ ನೋಡ್ಬೋದು. ಬೇರೆ ಏನಾದರೂ ಬಾಕಿಯವರಿಗೆ ಗೊತ್ತಿದ್ರೆ ಐಡಿಯಾಗಳನ್ನು ನನಗೆ ಹೇಳಿ ಆಯಿತಾ. ಆನಂತರ ನೋಡಿ, ನಾನು ಕುಂಬಳಕಾಯಿ ಮೊನ್ನೆ ಫಂಕ್ಷನ್ ಅವತ್ತು ಮಾಡಿದ ಅರ್ಧ ಹಾಗೆಯೇ ಉಳ್ಕೊಂಡಿತ್ತು. ಅದರ ಮಜ್ಜಿಗೆ ಹುಳಿ ಮಾಡೋಣ, ತುಂಬಾ ಚೆನ್ನಾಗಿ ಬರುತ್ತೆ ಈ ಮಜ್ಜಿಗೆ ಹುಳಿ ಅಂತೂ. ನೋಡಿ, ಇದನ್ನ ಬೀಜ ತೆಕ್ಕೊಳ್ಳಿ, ಕಂಪ್ಲೀಟ್ ತೆಕ್ಕೊಳ್ಳೋದು ಬೇಡ. ಸ್ವಲ್ಪ ಚಟ್ಟೆ ಬೀಜಗಳಂದರೆ ಏನು ತಿರುಳಿ ಇಲ್ಲದ ಬೀಜಗಳೆಲ್ಲ ಇದ್ದರೆ, ಸ್ವಲ್ಪ ಎಳೆದಿದ್ದರೆ ಆರಾಮ್ಸೆ ನಾವು ಅದನ್ನ ಬಳಸ್ಬೋದು, ಏನೂ ತೊಂದರೆ ಇಲ್ಲ. ಸಪೋಸ್ ಅದು ಬೀಜ ಇತ್ತು ಅಂತ ಕೆಳಗೆ ನಿಂತ್ಕೊಳ್ಳುತ್ತೆ, ಅಷ್ಟು ತೊಂದರೆ ಪಡೋದು ಬೇಡ. ತೀರಾ ಅದರ ತಿರುಳು ತೆಗೆಯೋಕ್ಕೆ ಹೋಗಬೇಡಿ, ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು ಬೂದು ಕುಂಬಳಕಾಯಿ. ಇದರ ಸಿಪ್ಪೆದು ನಾವು ಆ್ಯಕ್ಚುಲಿ ಚಟ್ನಿ ಮಾಡೋಣ ಇವತ್ತು. ರಾಗಿ ರೊಟ್ಟಿಗೆ ಚಟ್ನಿ ಆಗುತ್ತೆ. ಮಜ್ಜಿಗೆ ಹುಳಿ ಚಟ್ನಿ ಮಾಡಿದ್ದೀನಿ ಇವತ್ತು, ನೋಡೋಣ. ನೋಡಿ, ಆನಂತರ ಅದರ ಬೀಜ ಇರುತ್ತಲ್ಲ, ಬೀಜನ ಅದರ ನೀರಿರುತ್ತಲ್ಲ ಬೀಜ ಜೊತೆ ಅದನ್ನ ಎಸಿಬೇಡಿ, ಅದನ್ನ ಈ ಸಾಂಬಾರಿಗೆ ಹಾಕಿ ಬೇಯಿಸಿ ಅರಿಶಿಣ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ನೋಡ್ಬೋದು. ಇಲ್ಲಿ ಸಿಪ್ಪೆನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ, ಸ್ವಲ್ಪ ಬೇಯಿಸ್ಬೇಕು ಅದನ್ನ. ಸಂಬಂಧ ಅಂತ ಹೇಳ್ತೀವಿ ನಾವು ಇದಕ್ಕೆ, ಉದ್ದಿನ ಬೇಳೆ ಹುರಿದಾಕಿ ಮಾಡುವಂಥದ್ದು. ನೋಡಿ, ಆ ಗೆಂಡ ಆಯ್ತಲ್ಲ, ನಂದು ರಾಗಿ ರೊಟ್ಟಿ ರೆಡಿಯಾಗಿಲ್ಲ ಅಂತ ಹಾಲನ್ನು ಒಲೆಯಲ್ಲಿಟ್ಟು ಬಿಸಿ ಮಾಡಿಕೊಂಡೆ. ಆನಂತರ ಒಂದು ಮಡಿಕೆನಲ್ಲಿ ನೋಡಿ, ಬೂದು ಕುಂಬಳಕಾಯಿ, ಸ್ವಲ್ಪ ಅರಿಶಿಣ ಹಾಕಿ ಬೇಯಕ್ಕಿಟ್ಟೆ. ಒಂದು ಚಿಟಿಕೆ ಬೆಲ್ಲ ಹಾಕಿದರೆ ಏನು ಗೊತ್ತಾ, ತೀರ ಮೆತ್ತಗೆ ಬೇಯೋದಿಲ್ಲ. ನಾನು ಮಜ್ಜಿಗೆ ಹುಳಿ ಆದ ಕಾರಣ ಹಾಕ್ಕೊಂಡು ನಡೆಯುತ್ತೆ. ಇದು ಬೇಯಬೇಕು. ಬೇಯೋಷ್ಟೊತ್ತಿಗೆ ನಾವು ಬಾಕಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿ ಹಾಕಿ ತುಂಬಾ ಚೆನ್ನಾಗಾಗುತ್ತೆ, ಘಮ ತುಂಬ ಚೆನ್ನಾಗಿ ಕೊಡುತ್ತೆ ಅದರದ್ದು. ನೋಡಿ, ಮುಚ್ಚಿಟ್ಟು ಬೇಯಿಸಿದರೆ ಆಗೇ ಬಿಡುತ್ತೆ ಇದು. ಕಾಯಿ ಮೆಣಸು, 1-2 ಕಾಯಿ ಮೆಣಸು. ನಾವು ಖಾರಕ್ಕೆ ಏನೂ ಹಾಕೋದಿಲ್ಲ, ನಮ್ಮಮ್ಮ ಕಾಯಿ ಮೆಣಸು ಕೂಡ ಹಾಕೋದಿಲ್ಲ. ಮಜ್ಜಿಗೆ ಹುಳಿ ನಾವು ಹಾಗೇ ಮಾಡ್ತೀವಿ. ಯಾರಿಗೂ ನಮ್ಮ ಊರಲ್ಲಿ ಖಾರ ಇಷ್ಟ ಆಗೋದಿಲ್ಲ, ಮಜ್ಜಿಗೆ ಹುಳಿ ಸಪ್ಪೆನೇ ಇರುವಂಥದ್ದು. ಅಷ್ಟೊತ್ತಿಗೆ ನೋಡಿ, ಈ ಸಿಪ್ಪೆ ಇದೆಯಲ್ಲ, ಸಿಪ್ಪೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು, ಆನಂತರ ಒಂದು ಚಿಕ್ಕ ಎಷ್ಟು ಹುಣಸೆ ಬೀಜ ಗಾತ್ರದಷ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದರೆ ಅದನ್ನ ಬೇಯಿಸಿಡಬೇಕು. ನೋಡಿ, ಹುಣಸೆ ಹಣ್ಣು ಹಾಕಿ ಬೇಯಕ್ಕಿಡಬೇಕು, ಆನಂತರ ನೋಡಿ, ಮಜ್ಜಿಗೆ ಹುಳಿಗೆ ನೋಡಿ, ನಮ್ಮೂರಲ್ಲಿ ಏನು ಮಾಡ್ತೀವಿ, ಬರೀ ತೆಂಗಿನಕಾಯಿ ರುಬ್ಕೊಳ್ತೀವಿ ನಾವು, ಮತ್ತು ಅದಕ್ಕೆ ಏನು ಹಾಕೋದೇ ಇಲ್ಲ. ಘಟದ ಮೇಲಾದರೂ ಶುಂಠಿ ಕಾಯಿ ಮೆಣಸು ಹಾಕೋತಾರೆ ನೋಡಿ, ಕೊತ್ತಂಬರಿ ಸೊಪ್ಪೆಲ್ಲ. ನಾವು ಅದನ್ನ ಹಾಕ್ಕೊಳ್ಳೋದಿಲ್ಲ, ಕೆಲವರು ಹುರಿಗಡ್ಲೆನೂ ಹಾಕ್ಕೊಳ್ತಾರೆ. ನಾವೇನು ಮಾಡ್ತೀವಿ ಅಂದರೆ ದಪ್ಪ ಬರಲಿಕ್ಕೆ ಅವಲಕ್ಕಿ ಹಾಕ್ಕೊಳ್ತೀವಿ. ನಮಗೆ ಅಕ್ಕಿ ಹಾಕಿದರೆ, ಕೆಲವರು ಅಕ್ಕಿ ಹಾಕೋರು ಇದ್ದಾರೆ, ನಮಗೆ ಅದು ಮುಸುರೆ ಆಗುತ್ತೆ ಅಂತ ನಾವು ಅವಲಕ್ಕಿನ ಹಾಕ್ಕೊಳ್ತೀವಿ. ಅವಲಕ್ಕಿನ ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡಿ, ಅಷ್ಟೊತ್ತಿಗೆ ಇದು ಬೆಂದಿದೆ. ನೀಟಾಗಿ ನಿಧಾನವಾಗಿ ಅಡುಗೆ ಆಗುತ್ತೆ ಇದ್ದಿಲು ಒಲೆಯಲ್ಲಿ, ತುಂಬಾ ಚೆನ್ನಾಗಾಗತ್ತೆ. ಅನುಕೂಲ ಇದ್ದವರು ಮಾಡಿ ನೋಡಿ. ಆನಂತರ ಈ ರುಬ್ಬಿಟ್ಟ ಮಸಾಲೆನ ಅದಕ್ಕೆ ಹಾಕ್ಕೊಳ್ಬೇಕು, ಹಾಕಿ 1 ರೌಂಡ್ ಕುದಿಬೇಕು. ಚೆಂದ ಕೈ ಆಡಿಸಿ, ಯಾಕಂದರೆ
ಅವಲಕ್ಕಿ ಹಾಕಿರೋದ್ರಿಂದ ದಪ್ಪ ಆಗುತ್ತೆ. ಅದು ದಪ್ಪ ಆದಾಗ ತಳ ಹಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಈ ಮಣ್ಣಿನ ಮಡಿಕೆಯಲ್ಲಿ ಸ್ವಲ್ಪ ಕಡಿಮೆನೇ ತಳ ಹಿಡಿಯೋದು, ಅಷ್ಟು ಈಸಿಯಾಗಿ ತಳ ಹಿಡಿಯಲ್ಲ. ಈ ಸ್ವಲ್ಪ ತೆಳ್ಳಗಿನ ಪಾತ್ರೆಯಲ್ಲಿ ಮಾಡಬೇಕಿದ್ರೆ ಸ್ವಲ್ಪ ನಾವು ಜಾಗ್ರತೆ ವಹಿಸಬೇಕಾಗತ್ತೆ. ಇಲ್ಲಿ ಇದು ಕುದ್ದ ನಂತರ ಇದಕ್ಕೆ ಮಜ್ಜಿಗೆ ಹಾಕ್ಕೊಳ್ಬೇಕು. ಉಪ್ಪು ನೋಡಿ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು ಮಜ್ಜಿಗೆ ಹುಳಿ. ಬಟ್ ನಮ್ಮ ಮನೆಯಲ್ಲಿ ಇಷ್ಟಪಡಲ್ಲ ಜಾಸ್ತಿ, ಆದ ಕಾರಣ ನಾನು ಮಜ್ಜಿಗೆ ಹುಳಿ ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ಹೆಲ್ತಿಗೆಲ್ಲ ತುಂಬಾ ಒಳ್ಳೆಯದು ಇದು. ನೋಡಿ ಅಷ್ಟೊತ್ತಿಗೆ ಇದು ಬೆಂದಿತ್ತು, ನೋಡ್ಬೋದು. ಇದು ಚಟ್ನಿ ಕಡೆ ಬರೋಣ. ಅದು ಮಜ್ಜಿಗೆ ಹುಳಿ ಕುದೀತಾ ಇರೋ ಅಷ್ಟೊತ್ತಿಗೆ ಅದಕ್ಕೆ ಒಂದು ಮಸಾಲೆ ಬೇಕು ತಾನೆ ನೋಡಿ. ಫಸ್ಟ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಆನಂತರ ಕೆಂಪು ಮೆಣಸು ಅಥವಾ ಕಾಯಿ ಮೆಣಸು, ಹಸಿರು ಮೆಣಸು ಯಾವುದು ಬೇಕಾದ್ರೂ ಹಾಕ್ಕೊಳ್ಬೋದು, ಖಾರಕ್ಕೆ ತಕ್ಕಂತೆ. ಇದು ಸ್ವಲ್ಪ ಖಾರ ಚೆನ್ನಾಗಿರುತ್ತೆ. ಇದಕ್ಕೆ ಬೆಲ್ಲ ಹಾಕಲಿಕ್ಕೆ ಇಲ್ಲ. ಆಮೇಲೆ ಇದಕ್ಕೆ ಇದು ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಇಂಗು, ಇಷ್ಟೇ ಇದರ ಮಸಾಲೆ ನೋಡಿ. ಅದಕ್ಕೆ ಸ್ವಲ್ಪ ಇಂಗು ಹಾಕ್ಕೊಂಡು ತೆಂಗಿನಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ದಟ್ ಮೀನ್ಸ್ ಬೇಗ ಹಾಳಾಗಲ್ಲ ಚಟ್ನಿ ಅಂತ ಅಷ್ಟೇ. ಇದಾದ ನಂತರ ಎಲ್ಲ ಒಟ್ಟಿಗೆ ಹಾಕಿ ನೋಡಿ. ಕೊತ್ತಂಬರಿ ಸೊಪ್ಪು ಇದು ಆಪ್ಷನಲ್. ನಮ್ಮ ಮನೆಯಲ್ಲೆಲ್ಲ ಯಾವತ್ತೂ ಕೊತ್ತಂಬರಿ ಸೊಪ್ಪು ಇರೋದಿಲ್ಲ ಮುಂಚಿನ ಕಾಲದಲ್ಲ. ಆದ ಕಾರಣ ಈಗ ಇತ್ತು, ನಾನು ಹಾಕ್ಕೊಂಡೆ ಅಷ್ಟೇ. ಹಿಂದಿನ ಕಾಲದಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಒಂದು ಮಳೆಗಾಲದೆಲ್ಲ ಇರ್ತಾಯಿತ್ತು ನಮ್ಮ ಹಿರಿಯರ ಕಾಲದಲ್ಲೆಲ್ಲ ನೋಡಿ. ಆನಂತರ ತೆಂಗಿನ ತುರಿ ಹಾಕ್ಕೊಂಡು ಸ್ವಲ್ಪ ಅದನ್ನ ಹುರ್ಕೊಂಡು ಆನಂತರ ಮಿಕ್ಸಿಗೆ ಹಾಕಿ ಚಟ್ನಿ ಮಾಡಿಕೊಳ್ಳಿ. ಜಾಸ್ತಿ ನೀರು ಬೇಕಾಗಲ್ಲ ನೋಡಿ. ತೆಂಗಿನಕಾಯಿ ರುಬ್ಬಿದ್ದ ಮಿಕ್ಸಿಗೆ ನಾನು ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ಇಲ್ಲಿ ನೋಡಿ. ನಮ್ಮ ಮನೆ ಬೆಕ್ಕು ಬಂತು ಸ್ಯಾಫು, ಅದಕ್ಕೆ ತಿನ್ನೋಕ್ಕೆ ಬಿಸ್ಕೆಟ್ ತರ್ತಾ ಇಲ್ಲ ನಾವು, ಅದಕ್ಕೆ ಸ್ವಲ್ಪ ಗಲಾಟೆ ಹೊಡಿತಾ ಇದ್ದೇನೆ. ಇದನ್ನು ನೋಡ್ಬೋದು. ಅದು ವಾಸನೆ ಅಂದರೆ ವಾಸನೆ. ಈ ಬೆಕ್ಕುಗಳ ಬಿಸ್ಕೆಟ್ ನಮಗೆ ಇಷ್ಟನೇ ಆಗ್ತಾ ಇರಲಿಲ್ಲ ನೋಡಿ. ಈ ಮಿಕ್ಸಿಗೆ ಹಾಕಿ ಸ್ವಲ್ಪ ಒಂದು 2 ಐಸ್ ಕ್ಯೂಬ್ ಹಾಕ್ಕೊಂಡು ನೀಟಾಗಿ ಅದನ್ನ ರುಬ್ಕೊಳ್ಬೋದು. ಉಪ್ಪು ಹಾಕಿರಲಿಲ್ಲ, ನಿಮಗೆ ನೆನಪಿರೋಕ್ಕೆ ಉಪ್ಪು ಹಾಕ್ಕೊಂಡೆ, ನೋಡ್ಬೋದು ಇಲ್ಲಿ. ಉಪ್ಪು ಹಾಕ್ಕೊಂಡು ಚಟ್ನಿ ಕಡಿದ್ರೆ ಆಗಿಬಿಡ್ತು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತೆಂಗಿನಕಾಯಿ ಕಡಿಮೆ ಹಿಡಿಸೋ ಕಾರಣ ತರಕಾರಿ ಜಾಸ್ತಿ, ಫೈಬರ್ ಜಾಸ್ತಿ ಹೊಟ್ಟೆ ಒಳಗೆ ಹೋಗುತ್ತೆ ಇದರಲ್ಲಿ. ಆನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ನಾವು ಪಲ್ಯ ಮಾಡಿದಾಗ ಮೊನ್ನೆ ಅಮ್ಮನ ಮನೆಯಿಂದ ಬಾಳೆಕಾಯಿ ಇವು ನಮ್ಮ ಯಜಮಾನರು ತಗೊಂಬಂದ್ರೆ ಅದರದ್ದೊಂದು ಪಲ್ಯ ಮಾಡೋಣ ನೋಡಿ. ಒಂದು ಪಾತ್ರೆಗೆ ನೀರು ಹಾಕಿಟ್ಕೊಳ್ಳಿ, ಇಲ್ಲಾಂದ್ರೆ ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಾಗ ಕಪ್ಪಾಗುತ್ತೆ ಅದು ನೋಡಿ. ಸಿಪ್ಪೆ ನೋಡಿ, ಈ ಥರ ನಾರೆಲ್ಲ ಹೋಗುವಂಗೆ ತೆಗಿಬೇಕಾಗತ್ತೆ. ಬಾಳೆಕಾಯಿದು ತುಂಬಾ ಫೈಬರ್ ಇರೋ ಕಾರಣ ಹೆಲ್ಪ್ ಆಗುತ್ತೆ, ನೋಡ್ಬೋದು. ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಬೇಕಿದ್ನ ನೋಡಿ. ಬೆಂದ ತಕ್ಷಣ ಅದನ್ನು ನೀರಲ್ಲಿ ಹಾಕಿ ಇಟ್ಕೋಬೇಕು ನಾವು. ಇನ್ನೊಂದು ಸಲ ನೋಡ್ಕೊಳ್ಳಿ. ಸ್ವಲ್ಪ ಕಟ್ ಮಾಡ್ದಂಗೆ ಮಾಡಿ ಇಳಿಬೇಕು, ಆವಾಗ ನಿಮಗೆ ಅದರದ್ದು ಆ ನಾರಿನ ಅಂಶ ಎಲ್ಲ ಬಂದುಬಿಡುತ್ತೆ. ಇಲ್ಲಾಂದರೆ ಬಾಯಿಗೆ ಕಸ ಥರ ಸಿಗುತ್ತೆ ಅದು. ನೋಡಿ ಹೀಗೆ ಕಟ್ ಮಾಡಿ ಇಟ್ಕೊಳ್ಳಿ. ಆನಂತರ ಅದೇ ಬಾಣಲಿಗೆ ನೋಡಿ ಒಗ್ಗರಣೆ ಹಾಕೋಣ. ಬಾಳೆಕಾಯಿದ್ದು, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು ನೋಡಿ, ಸಾಸಿವೆ. ಇದಕ್ಕೆ ಒಂದು ಮಸಾಲೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ನಾವು ನೋಡಿ. ಕರಿಬೇವು ಸೊಪ್ಪು, ಉದ್ದಿನಬೇಳೆ ಎಲ್ಲ ಹಾಕಿ ಇದು ಒಗ್ಗರಣೆ ಆದಾಗ ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಸರಿ. ಸೇಮ್ ಒಗ್ಗರಣೆ ಅದಕ್ಕೂ ಇದಕ್ಕೂ ನೋಡಿ. ಆನಂತರ ನೋಡಿ, ಈ ಬಾಳೆಕಾಯಿ ನೀರಲ್ಲಿ ಹಾಕಿಟ್ಟದನ್ನು ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿ 1 ನಿಮಿಷದಷ್ಟು. ಎಣ್ಣೆ ಫುಲ್ ಕವರ್ ಆಗಲಿ. ಆನಂತರ ಸ್ವಲ್ಪ ನೀರು ಹಾಕಿದ್ದನ್ನ ಬೇಯಿಸ್ಕೊಳ್ಬೇಕು. 3/4 ವಾಶಿ ಬೆಂದಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಬೇಡ ಅಂತನೋರು ತೆಂಗಿನಕಾಯಿ ಬೆಲ್ಲ ಹಾಕಿ ಹಾಗೇನೂ ಮಾಡ್ಬೋದು. ಮಸಾಲೆ ಒಂದು ಹಾಕ್ಕೊಳ್ಳೋಣ. ಒಂದು ಅರಿಶಿನ ಹಾಕ್ಕೊಂಡಿದ್ದೀನಿ.
ಪ್ರತಿ ತರಕಾರಿ ಬೇಯಬೇಕಿದ್ರೆ ಅರಿಶಿಣ ಹಾಕ್ಕೊಳ್ಳೋದು ನಿಮಗೆ ಗೊತ್ತಿದೆ, ಹಾಕ್ಕೊಳ್ಳಬೇಕು. ಅದು ನೀರು ಸ್ವಲ್ಪ ಕಡಿಮೆ ಆಗಿತ್ತು, ಇನ್ನೊಂದು ಸಲ ನೀರು ಹಾಕ್ಕೊಂಡು ಬೇಯಿಸ್ಕೊಂಡೆ. ಈ ಕಡೆ ನಮ್ಮ ಮಸಾಲೆ ನೋಡ್ಬೋದು, ಕೊತ್ತಂಬರಿ, ಹಸಿ ಮಸಾಲೆ ಇದು. ಕೊತ್ತಂಬರಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕೆಂಪು ಮೆಣಸು, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟು ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಅದಕ್ಕೆ ಹಾಕ್ಕೊಂಡು ನಾನು ಮಿಕ್ಸಿ ಮಾಡಿಕೊಂಡೆ. ಆ್ಯಕ್ಚುಲಿ ಇದು ನೀರು ಹಾಕಲಿಕ್ಕಿಲ್ಲ, ಜಸ್ಟ್ ಡ್ರೈ ಪುಡಿ ಮಾಡಿದರೆ ಸರಿ. ನೋಡಿ, ಈ ಥರ ಡ್ರೈ ಪುಡಿಯಾಗಿರುತ್ತೆ. ನಮ್ಮೂರಲ್ಲಿ ಸಾಧಾರಣ ಎಲ್ಲ ತರಕಾರಿಗಳಿಗೆ ಒಂದು ಸಾಸಿವೆ ತೆಂಗಿನಕಾಯಿ, ಒಂದು ಕೊತ್ತಂಬರಿ ತೆಂಗಿನಕಾಯಿ, ಜೀರಿಗೆ ತೆಂಗಿನಕಾಯಿ ಮಸಾಲೆ ಹಾಕ್ತೀವಿ ನಾವು. ನೋಡಿ, ಇದು ಅರ್ಧ ಬೆಂದಿತ್ತು, ಕರೆಕ್ಟಾಗಿ ಬೆಂದಿರಲಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಪುನಃ ಬೇಯಿಸಿದೆ ನಾನು. ಈ ಚಪಾತಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಎರಡು ಬೆಂದ ನಂತರ ನೋಡಿ, ಇದಕ್ಕೆ ಬೆಲ್ಲ ಮತ್ತು ಆ ಮಸಾಲೆ ಹಾಕೊಳ್ಳಿ, ಸ್ವಲ್ಪ ಹೊತ್ತು ಬೇಯಕ್ಕೆ ಇಡಬೇಕು ಸಿಮ್ಮಲ್ಲಿ. ಮನೆಯಲ್ಲಿ ಯಾವುದೇ ಬಾಳೆಕಾಯಿ ಇದ್ದರೆ ನೀವು ಈ ಥರ ಸಾಂಬಾರು ಸಾರೆಲ್ಲ ಮಾಡ್ಬೋದು. ನೋಡಿ, ಮಜ್ಜಿಗೆ ಹುಳಿ ಕುದ್ದಾಗಿತ್ತು. ಇದಕ್ಕೀಗ ಮಜ್ಜಿಗೆ ಹಾಕೋಣ. ಒಂದು ನೆನ್ಪಿಟ್ಕೊಳ್ಳಿ, ಮಜ್ಜಿಗೆ ಹಾಕಿದ ನಂತರ ಒಂದು ಸಲ ಕೈ ಆಡಿಸಬೇಕು ವಿನಃ ಅದನ್ನ ಕುದಿಲಿಕ್ಕೆ ಬಿಡಬಾರ್ದು, ಕುದಿಬಾರ್ದು ಅದು ಮಜ್ಜಿಗೆ. ನಮ್ಮೂರಲ್ಲೆಲ್ಲ ಯಾರೂ ಮಜ್ಜಿಗೆ ಕುದಿಯೋಕ್ಕೆ ಬಿಡಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಅದಕ್ಕೆ ಈಗ ಒಂದು ಒಗ್ಗರಣೆ ಹಾಕೋಣ. ಎಸ್ಪೆಷಲಿ ಈ ಉಡುಪಿ ಮತ್ತು ಸೌತ್ ಕೇಂದ್ರದಲ್ಲಿ ಇದಕ್ಕೆ ಏನು ಗೊತ್ತಾ, ನಾವು ಮೆಂತ್ಯ ಒಗ್ಗರಣೆ ಕೊಡ್ತೀವಿ. ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಇದಕ್ಕೆ. ಬರೀ ಸಾಸಿವೆ ಉದ್ದಿನಬೇಳೆ ಹಾಕಿದರೆ ತಿಂತಾರೆ. ಈ ಮೆಂತ್ಯ ಒಗ್ಗರಣೆ ಹಾಕಿದರೆ ಅದು ಮೆಂತ್ಯ ಕಹಿ ಯಾರಿಗೂ ಆಗೋದಿಲ್ಲ. ಬಟ್ ಕ್ರಮ ಪ್ರಕಾರ ಶಾಸ್ತ್ರೋಕ್ತವಾಗಿ ಸಾಂಪ್ರದಾಯಿಕವಾಗಿ ಮಾಡೋದಾದರೆ ಮೆಂತ್ಯ ಮತ್ತು ಸಾಸಿವೆ ಹಾಕುವಂಥದ್ದು. ಅದರ ಘಮ ಆ ಮಜ್ಜಿಗೆ ಹುಳಿಗೊಂದು ಬೇರೆಯೇ ಟೇಸ್ಟ್ ಕೊಡುತ್ತೆ, ಮೆಂತ್ಯದ್ದು ಘಮ. ನೋಡಿ, ಇದು ಚಟಪಟ ಅಂದ ನಂತರ ಅದಕ್ಕೆ ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡಿ. ಮಜ್ಜಿಗೆ ಹುಳಿಗೆ ಕರಿಬೇವಿನ ಸೊಪ್ಪು, ಮೆಂತ್ಯ ಇದು ಭಾಳ ಚೆಂದ ಘಮ ಕೊಡುವಂಥದ್ದು. ನೋಡಿ, ಇದು ನಮ್ಮ ಊರಿನ ಟ್ರೆಡಿಷ್ನಲ್ ಮಜ್ಜಿಗೆ ಹುಳಿ. ಇದೇ ಥರ ನಾವು ಮಂಗಳೂರು ಸೌತೆಯಲ್ಲಾಗಲಿ, ಸುವರ್ಣಗೆಡ್ಡೆಯಲ್ಲಾಗಲಿ, ಈ ಥರ ಎಲ್ಲದರಲ್ಲಿ ನಾವು ಮಾಡ್ಬೋದು ಮಜ್ಜಿಗೆ ಹುಳಿ. ಇದು ಬೀನ್ಸಲ್ಲಿ ಅಂತೂ ಭಾಳ ಚೆಂದ ಆಗುತ್ತೆ. ನೋಡಿ, ಈಗ ರೊಟ್ಟಿ ಮಾಡಲಿಕ್ಕೆ ನೀರು ಇಟ್ಕೊಂಡು ರಾಗಿ ಮುದ್ದೆ ಥರನೇ ಮಾಡುವಂಥದ್ದು. ಉಪ್ಪು ಸ್ವಲ್ಪ, ಅದಕ್ಕೆ ಎಣ್ಣೆ ಹಾಕೋದು. ಇದರಲ್ಲಿ ಕುದಿಯೋಕ್ಕೆ ಬಿಟ್ಟ ತಕ್ಷಣ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮಗಚ್ಕೊಳ್ಳಿ, ಚೆಂದ ಗೊಟಾಯಿಸ್ಕೊಳ್ಬೇಕು. ಸ್ವಲ್ಪ ಹಸಿ ಇದ್ರೆ ತೊಂದರೆ ಇಲ್ಲ, ನಾವು ಪುನೊಂದು ಸಲ ಕಾಯಿಸ್ಲಿಕ್ಕೆ ಇರುವ ಕಾರಣ. ಕುದ್ದ ತಕ್ಷಣ ನೋಡ್ಬೋದು ನೀವಿಲ್ಲಿ. ಅದಕ್ಕೆ ಒಂದು 4 ರಿಂದ 5 ಟೀ ಸ್ಪೂನಷ್ಟು, ನೋಡಿ ನನಗೆ ಒಂದು 5 ರೊಟ್ಟಿ ಬೇಕಿತ್ತು, ಎಷ್ಟು ಬೇಕೋ ಅಷ್ಟು ಚಮಚೆ ಹಿಟ್ಟು ಹಾಕ್ಕೊಂಡ್ರೆ ಸರಿ. ಆನಂತರ ಮುದ್ದೆ ಕೋಲಲ್ಲೇ ನಾನು ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಉಂಡೆ ಉಳಿದ್ರೆ ಏನೂ ತೊಂದರೆ ಆಗೋದಿಲ್ಲ, ಯಾಕಂದರೆ ನಾವು ಪುನಃ ಅದನ್ನ ಲಟ್ಟಿಸ್ಲಿಕ್ಕೆ ಇರುವಾಗ ನಾವು ನೀಟಾಗಿ ನಾದ್ಕೊಳ್ಬೋದು ಅದನ್ನ. ಉಬ್ಬು ರೊಟ್ಟಿ ಅಂತೂ ಭಾಳ ಚೆಂದ ಆಗುತ್ತೆ. ನಾವು ಇದೇ ಥರ ಅಕ್ಕಿ ರೊಟ್ಟಿ ಕೂಡ ಮಾಡ್ಬೋದು. ಅಕ್ಕಿ ರೊಟ್ಟಿಗೆ ಒಲೆಯಲ್ಲಿ ಹಾಕಿ ಮಗಚಿದ್ರೆ ನಾವು ಪಾತ್ರೆಗೆ ಬಿಸಿನೀರು ಹಾಕಿ ಮಗಚ್ತೇವೆ. ನೋಡಿ, ಇದು ಈ ಥರ ಆದಾಗ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೀಗ ಸ್ವಲ್ಪ ಪಕ್ಕದಲ್ಲಿ ನೀರು ಇಟ್ಕೊಂಡು ನಾವು ಮಿಕ್ಸ್ ಮಾಡ್ತಾ ಬಂದರೆ ಆಗಿಬಿಡತ್ತೆ. ತೀರಾ ನೀರು ಜಾಸ್ತಿ ಆಗೋದು ಬೇಡ ಇಲ್ಲಿ, ಯಾಕಂದರೆ ಕೈಗೆ ಪುನಃ ನೀವು ಹಿಡ್ಕೊಂಡು ನಾವು ಮಾಡಬೇಕಾದ್ರೆ ನೀರು ಪುನಃ ಸ್ವಲ್ಪ ಸೇರುತ್ತೆ. ಅದಕ್ಕೆ ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನಾವು ಅದನ್ನ ಇದು ಮಾಡಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ಪುಣ್ಯಕ್ಕೆ ಉಂಡೆ ಆಗಿಲ್ಲ, ಅಂದರೆ ಗಂಟು ಕಟ್ಟಿಲ್ಲ ಹಿಟ್ಟು. ನಾನು 3 ರೊಟ್ಟಿ ಮಾಡಬೇಕಂದ್ರೆ 5 ರೊಟ್ಟಿ ಆಯಿತು, ನೋಡ್ಬೋದು ನೀವಿಲ್ಲಿ. ಅದನ್ನು ನೀಟಾಗಿ ಒತ್ತಿ ಶೇಪ್ ಕೊಡ್ತಾ ಬನ್ನಿ.
ರಾಗಿ ಹಿಟ್ಟು ಹಿಡ್ಕೊಂಡು ಅದನ್ನ ಲಟ್ಟಿಸಿ, ಬೇಡ ನಾನು ತಟ್ತೀನಿ ಅಂದರೆ ತಟ್ಬೋದು. ನಾನು 2 ನಮೂನೆಯಲ್ಲೂ ತೋರಿಸಿದ್ದೀನಿ. ಅದು ಸೈಡ್ ಬಿಟ್ಕೊಂಡಾಗ ನಾವು ಜೋಳ ರೊಟ್ಟಿ ತಟ್ಟೋ ಥರ ತಟ್ಟಿದರೆ ತುಂಬಾ ಚೆನ್ನಾಗಾಗುತ್ತೆ. ಪಕ್ಕದಲ್ಲಿ ತವಾನ ಕಾಯಕ್ಕಿಟ್ಟು ನೀವು ನೋಡ್ಬೋದು, ರೋಟಿ ತವ. ಅದು ತುಂಬ ಕಾಟ ಕೊಡ್ತಾಯಿತ್ತು ನನಗೆ, ತರಕಾರಿ ಹೆಚ್ಚು ಮಾಡಿ ಅದರಲ್ಲೇ ಮಾಡಿದೆ ಆ್ಯಕ್ಚುಲಿ. ನೋಡಿ, ಇದರ ತಟ್ಟಿ ಕೂಡ ಮಾಡ್ಬೋದು. ನೋಡಿ ನೀವು, ನಿಮಗೆ ಯಾವ ಥರ ಹಿತಾಗುತ್ತೆ ಆ ಥರ ಮಾಡಿ. ಸ್ವಲ್ಪ ತಟ್ಟಿದರೆ ಈ ಬಾಯಿ ಒಡೆಯೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನ ತವದ ಮೇಲೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸವರಿ ಮೇಲಿಂದ, ಯಾಕಂದರೆ ಹಿಟ್ಟು ಉಳಿಯೋದು ಬೇಡ. ನೋಡಿ ಈ ಥರ. ಆನಂತರ ಕವುಚಿ ಹಾಕಿ ನೋಡಿ. ಈಗ ಆ ಇದ್ದಿಲು ಒಲೆ ಮೇಲೆ ಅದನ್ನ ಡೈರೆಕ್ಟ್ ಒಲೆ ಮೇಲೆ ಇಟ್ಟು ಇದು ಮಾಡೋಣ. ತುಂಬ ಚೆನ್ನಾಗಿ ಅದು ಬೇಯುತ್ತೆ, ಘಮ ಕೊಡುತ್ತೆ ಇದ್ದಿಲೊಲೆದ್ದು. ತಿರುಗಿಸಿ ಅದನ್ನ ಕಾಯಿಸ್ಕೊಳ್ಳಿ. ಎಲ್ಲ ರೊಟ್ಟಿನೂ ನಾನು ಹೀಗೇ ಮಾಡಿ ಇಟ್ಕೊಂಡೆ, ನೀವು ನೋಡ್ಬೋದಲ್ಲಿ. ಏನೇ ಹೇಳಿ ನಮ್ಮ ಸಾಂಪ್ರದಾಯಿಕ ಅಡುಗೆಗಳೇ ಚೆಂದ. ನೀವೇನು ಹೇಳ್ತೀರಾ? ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೋಡಿ, ಚಟ್ನಿ, ಮಜ್ಜಿಗೆ ಹುಳಿ, ರೊಟ್ಟಿ, ಪಲ್ಯ ಎಲ್ಲ ರೆಡಿ ಆಯಿತು. ಕಾಣ್ಬೋದು ನೀವಿಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾಳೆ ಕೆಡ್ಡೆಸ ಈ ಅಡುಗೆದು ವಿಡಿಯೋ ನೋಡಿ, ಇದನ್ನು ನೋಡ್ತಾ ಬನ್ನಿ, ಆಮೇಲೆ ಹೇಳ್ತಾ ಬರ್ತೀನಿ. ನಾನು ಕೆಡ್ಡೆಸದ ಬಗ್ಗೆ ಹೇಳಿದ್ನಲ್ಲ, ನಾಳೆ ಕುಂಭ ಸಂಕ್ರಮಣ ಅಂತಂದರೆ ನಾವು ಮುಟ್ಟಾಗಿ 4ನೇ ದಿವಸ ಇರುತ್ತಲ್ವ, ಅದೇ ಥರ ಭೂಮಿ ತಾಯಿಗೆ ಅಂತ ಲೆಕ್ಕ. ಭೂಮಿ ತಾಯಿಗೆ ನಾವು ಈ ಮೂಲಕ ನಾವು ಒಂದು ಥ್ಯಾಂಕ್ಸ್ ಹೇಳ್ಬೋದು. ಏನಂದರೆ ನಾಳೆ ಬೆಳಗ್ಗೆ, ಇವತ್ತು ರಾತ್ರಿ ಊಟ ಮಾಡಬಾರ್ದು, ಏನಾದರೂ ಫಲಾರ ತಗೊಂಡು ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಭೂಮಿ ತಾಯಿಗೆ ಎಣ್ಣೆ ಡೈರೆಕ್ಟಾಗಿ ಭೂಮಿಗೆ ಹಾಕುವಂಥದ್ದು. ಆನಂತರ ಅರಶಿನ ಮತ್ತು ಸ್ವಲ್ಪ ಕುಡು ಅರಿ ಅಂತ ಹೇಳ್ತಾರೆ. ಕುಡು ಅಂದರೆ ಹುರುಳಿ ಕಾಳು ಮತ್ತು ಕುಚ್ಚಿಗೆ ಅಕ್ಕಿ, ಆಯಿತಾ? ಕುಚ್ಚಿಗೆ ಅಕ್ಕಿ ನೋಡಿ, ಕುಡು, ನೆಕ್ಸ್ಟು ನೆಲಗಡಲೆ, ಕೊಬ್ಬರಿ, ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಾನು ಹಳೆಯ ವೀಡಿಯೋಗಳಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕುಚ್ಚಿಗೆ ಅಕ್ಕಿನ ಸಾಧಾರಣ ಡೈರೆಕ್ಟ್ ರೋಸ್ಟ್ ಮಾಡ್ತೀವಿ, ಡ್ರೈ ರೋಸ್ಟ್ ಮಾಡಿ ಅದನ್ನ ಎಲೆ ಮೇಲೆ ಇಟ್ಟು ತುಳಸಿ ಕಟ್ಟೆ ಹತ್ರ ಒಂದು ಎಲೆಯಲ್ಲಿ ಹಾಕಿ ತುಳಸಿ ಕಟ್ಟೆಯಲ್ಲಿ ಇಟ್ಟು, ಆನಂತರ ಅರಶಿನ ಇಟ್ಟು, ಆನಂತರ ನಾವು ಎಣ್ಣೆ ಹಚ್ಚಿಕೊಂಡು 4ನೇ ದಿವಸ, ಮುಟ್ಟಾದ 4ನೇ ದಿವಸ ಯಾವ ಥರ ಸ್ನಾನ ಮಾಡ್ತೀವೋ ಅದೇ ಥರ ಮಾಡಬೇಕು ಅಂತ ಒಂದು ಪ್ರತೀತಿ. ನಮ್ಮ ಕರಾವಳಿಯಲ್ಲೆಲ್ಲ ಮಾಡ್ತಾರೆ. ಇದಕ್ಕೆ ಕೆಡ್ಡೆಸ ಅಂತ ಹೇಳ್ತೀವಿ ನಾವು. ಫೇಸ್ಬುಕ್ಕಲ್ಲಿ ನಾನೊಂದು ಯಾರೋ ಕಳಿಸಿದ ಲಿಂಕನ್ನು ನಾನು ಕೊಡ್ತೀನಿ ನಿಮಗೆ, ಬೇಕಾದ್ರೆ ಅದನ್ನ ನೋಡಿ ನೀವು. ನಾವು ಈ ಥರ ನಮ್ಮ ಅಮ್ಮ ಚಿಕ್ಕಂದಿನ ನಮಗೆ ಅಭ್ಯಾಸ ಮಾಡ್ತಾಯಿದ್ರು. ನಾವು ಮುಟ್ಟಾಗೋ ಹೆಣ್ಣುಮಕ್ಕಳು ಮಾಡಲೇಬೇಕು, ಭೂಮಿ ತಾಯಿಗೆ ಒಂದು ಥ್ಯಾಂಕ್ಸ್ ಹೇಳುವ ವಿಧಾನ ಅಂತ ಹೇಳ್ತಾರೆ ಇದನ್ನು. ಮತ್ತೊಂದು ಏನು ಗೊತ್ತಾ, ಈ 3 ದಿನಗಳಲ್ಲಿ ಅಂದರೆ ಇವತ್ತು, ನಿನ್ನೆ, ಈ ಮುಟ್ಟಾದ 3 ದಿವಸಗಳಲ್ಲಿ ಭೂಮಿ ತಾಯಿನ ಉಳೋದಾಗಲಿ ಅಗಿಯೋದಾಗಲಿ ಯಾರೂ ಮಾಡಲ್ಲ ಇಲ್ಲಿ ಎಲ್ಲ. ಈಗೆಲ್ಲ ಸಂಪ್ರದಾಯ ಎಲ್ಲ ತಪ್ಪಿ ಹೋಗ್ತಾ ಇದೆ. ಇದು ಹಳೆ ಸಂಪ್ರದಾಯ ನಾನು ಹೇಳ್ತಾ ಇರುವಂಥದ್ದು. ಮಾಡಿ ಭೂಮಿ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಆನಂತರ ತುಂಬ ಜನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಈ ನಮ್ಮ ಸೌತ್ ಕೇರಳ ರೆಸಿಪೀಸ್ ಯಾರಿಗೆ ಬೇಕು ಅವರೆಲ್ಲ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಯಾರಿಗೆ ಬೇಕು ಅವರಿಗೆ ಶೇರ್ ಮಾಡ್ಕೊಳ್ಳಿ. ಉಡುಪಿಯ ಅಡುಗೆನೂ ತುಂಬಾ ಹಾಕ್ತಾಯಿದ್ದೀನಿ, ನೀವು ನೋಡ್ತಾನೇ ಇದ್ದೀರಾ. ಮತ್ತೊಂದು ಏನು ಗೊತ್ತಾ, ಕೆಲವರು ಹೇಳಿದ ತುಳುವಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿ ಅಂತ. ನನಗೆ ಟೈಮ್ ಆಗ್ತಾಯಿಲ್ಲ ಸ್ವಲ್ಪ. ಈ ನಮ್ಮ ಅತ್ತೆದು ಮಾಸಿಕ ಎಲ್ಲ ಬರೋ ಕಾರಣ ಸ್ವಲ್ಪ ಏನು ಗೊತ್ತಾ, ಆ ಟೆನ್ಷನ್ ಮನಸ್ಸಲ್ಲಿ ಇರುತ್ತೆ. ಈ ಕೆಲಸ ಮಾಡಲಿಕ್ಕೆ ಫೋಕಸ್ ಅಷ್ಟು ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನೋಡ್ತೇನೆ, ನಾನು ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.